ಅರೇಕಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗಮೂಲೆ SC ಕಾಲೋನಿಯಲ್ಲಿ ಇವತ್ತು ನಾವು ಈ ಒಂದು ಐಮಾಸ್ಕ್ ದೀಪವನ್ನು ಇವತ್ತು ಗ್ರಾಮ ಪಂಚಾಯತ್ ವತಿಯಿಂದ ಅಳವಡಿಸಿ ಅದನ್ನು ನಾವು ಉದ್ಘಾಟನೆ ಇವತ್ತು ನೆರವೇರಿಸಿದ್ದೇವೆ. ಅರೇಕಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗಮೂಲೆ ಎಂಬಲ್ಲಿ SC ಕಾಲೋನಿ ಇದಕ್ಕೆ ಅರೇಕಲ ಗ್ರಾಮ ಪಂಚಾಯತ್ ಇದರ ಈ ಸಲದ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ನಾವು ಐಮಾಸ್ಕ್ ದೀಪವನ್ನು ಅಳವಡಿಸಿದ್ದೇವೆ. ಇದರ ಉದ್ಘಾಟನೆಯನ್ನು ಇವತ್ತು ನಮ್ಮ ಹಿರಿಯರಾದ ಬಾಬುರವರು ನೆರವೇರಿಸಿಕೊಡ್ಬೇಕಂತ ನಮ್ಮ ಗ್ರಾಮ ಪಂಚಾಯತ್ನ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ತಿದ್ದೆ. ಅರೇಕಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗಮೂಲೆ SC ಕಾಲೋನಿಯಲ್ಲಿ ಇವತ್ತು ನಾವು ಈ ಒಂದು ಐಮಾಸ್ಕ್ ದೀಪವನ್ನು ಇವತ್ತು ಗ್ರಾಮ ಪಂಚಾಯತ್ ವತಿಯಿಂದ ಅಳವಡಿಸಿ ಅದನ್ನು ನಾವು ಉದ್ಘಾಟನೆ ಇವತ್ತು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಮುಸ್ತಫರವರು, ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ವಾರ್ಡ್ನ ಸದಸ್ಯರಾದಂಥ ಅನಿತಾ ಡಿಸೋಜರವರು, ಅದೇ ರೀತಿ ರೆಹನರವರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಜೀದ್ರವರು, ಸಿದ್ದೀಕ್ರವರು, ಬಶೀರ್ರವರು, ಅಶ್ರಫ್ರವರು, ಸತ್ತಾರ್ರವರು, ಅದೇ ರೀತಿ ಇಲ್ಲಿಯ ನಮ್ಮ ಕೃಷ್ಣಪ್ಪಣ್ಣರವರು, ಅದೇ ರೀತಿ ಪದ್ಮಣ್ಣ, ಬಾಬಣ್ಣ, ಎಲ್ಲ ನಮ್ಮ ಆನಂದಣ್ಣ, ಸಂಕಪ್ಪ, ಎಲ್ಲರೂ ಈ ಒಂದು ವಸಂತರವರು ಎಲ್ಲರೂ ಈ ಸಮಾರಂಭದಲ್ಲಿ ತಮ್ಮೊಂದಿಗೆ ಭಾಗಿಯಾಗಿದ್ದೀರಾ. ನಾನು ನಮ್ಮ ಅರೇಕಲ ಗ್ರಾಮ ಪಂಚಾಯತ್ನ ಇವತ್ತು ಈ ಸಲದ 14ನೇ ಹಣಕಾಸಿನಡಿ ಈ ವಾರ್ಡ್ನ ಸದಸ್ಯರಾದಂಥ ಮಜೀದ್ರವರು, ಅನಿತಾ ಡಿಸೋಜರವರು, ಅದೇ ರೀತಿ ಸಿದ್ದೀಕ್ರವರು ಈ ಒಂದು ಪ್ರದೇಶಕ್ಕೆ ಈ ಒಂದು ಐಮಾಸ್ಕ್ ದೀಪವನ್ನು ಅಳವಡಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಇದಕ್ಕೆ ಸಂಪೂರ್ಣವಾದ ಒಪ್ಪಿಗೆಯನ್ನು ಇಟ್ಟುಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ 25% ಅನುದಾನದಲ್ಲಿ ಈ ಕಾಲೋನಿಯ ಅವರು ನಮಗೆ ಇಟ್ಟಂತಹ ಒಂದು ಬೇಡಿಕೆ ಇದೆ, ಮನೆಗೆ ಸೋಲಾರ್ ದೀಪವನ್ನು ಅಳವಡಿಸಬೇಕಂತ. ಇದನ್ನು ಮುಂದಿನ ಒಂದು 2 ತಿಂಗಳೊಳಗೆ ಪ್ರತಿಯೊಂದು ಮನೆಗೂ ಸಹ ನಾವು ಅಳವಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ತಿಳಿಯಪಡಿಸ್ತೇನೆ. ಅದೇ ರೀತಿಯಲ್ಲಿ ನಮಗೆ ಸರ್ಕಾರದಿಂದ ಬರುವಂಥ ಪ್ರತಿಯೊಂದು ಸವಲತ್ತುಗಳನ್ನು ನಾವು ಇಲ್ಲಿ ಈ ಸಂಬಂಧಪಟ್ಟ ಅರ್ಹ ಫಲಾನುಭವಿಗಳಿಗೆ ನಾವು ಮುಟ್ಟಿಸ್ತೇವೆ ಅಂತ ಒಂದು ಭರವಸೆಯನ್ನು ನೀಡುತ್ತಾ ನಾವು ಇವತ್ತು ಅಳವಡಿಸಿದಂತಹ ಈ ಒಂದು ಲೈಟನ್ನು ಇದನ್ನು ಕಾಪಾಡಿಕೊಂಡು ಬರುವುದು ತಮ್ಮ ಕರ್ತವ್ಯ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಒಂದು ದಿವಸ ನಾನು 2 ಮಾತನ್ನು ಕೊನೆಗೊಳಿಸ್ತೇನೆ. ಅರೇಕಲ ಗ್ರಾಮ ಪಂಚಾಯತಿಯ ನಮ್ಮ 4ನೇ ವಾರ್ಡಾದ ನಾಗಮೂಲೆ, ಈ ನಾಗಮೂಲ ಪರಿಸರದಲ್ಲಿ ನಮ್ಮ ಇವತ್ತು ಈ ಐಮಾಸ್ ದೀಪ ಉದ್ಘಾಟನೆ ಮಾಡಿದ ಬಾಬು ಅವರೇ, ಅದೇ ರೀತಿ ನಮ್ಮ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಮುಸ್ತಫಾ ಅವರೇ, ಅರೇಕಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬದ್ರುದ್ದೀನ್ ಅವರೇ ಮತ್ತು ನಮ್ಮ ಎಲ್ಲ ಸದಸ್ಯರೇ, ನಾವು ಈ ಐಮಾಸ್ ದೀಪ ಹಲವು ಮಾಡಲಿಕ್ಕೆ ತುಂಬ ಕಷ್ಟ ಬಂದಿದ್ದೇವೆ. ನಮ್ಮಲ್ಲಿ ಫಂಡಿನ ಕೊರತೆ ಇದ್ದರೂ ನಾವು ಈ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದಾಗ ನಮ್ಮ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಸೇರಿಕೊಂಡು ಐಮಾಸ್ ದೀಪ ಅಳವಡಿಸಲಿಕ್ಕೆ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಈಗ ಅಧ್ಯಕ್ಷರು ಹೇಳಿದಾಗೆ ಏನೋ ಒಂದು 50% ಅನುದಾನದಲ್ಲಿ 25% ಅನುದಾನದಲ್ಲಿ ಎಲ್ಲ ನಮ್ಮವರ ನಾಗಮೂಲೆ ಪರಿಸರದವರ ತುಂಬ ಬೇಡಿಕೆ ಇತ್ತು. ಎಲ್ಲ ಮನೆಗೆ ಸೋಲಾರ್ ಅಳವಡಿಕೆ ಮಾಡಬೇಕಂತ ಖಂಡಿತ ಅಧ್ಯಕ್ಷರು ಹೇಳಿದಾಗೆ ನಾವೆಲ್ಲರೂ ಒಗ್ಗಟ್ಟಾಗಿಕೊಂಡು ಎಲ್ಲ ಮನೆಗೆ ಸೋಲಾರ್ ದೀಪ ಅಳವಡಿಕೆ ಮಾಡಲಿಕ್ಕೆ ಖಂಡಿತ ಮಾಡುತ್ತೇವೆ ಎಂದು ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಸಹ ಅವರಿಗೆ
ಬೆನ್ನೆಲುಬಾಗಿ ನಿಲ್ಲುತ್ತೇವೆ. ಅದೇ ರೀತಿ ನಮಗೆ ಈ ನಾಗವನ ಪರಿಸರದವರು ಸಹ ತುಂಬ ನಮಗೆ ಇಲ್ಲಿ ಸಹಕಾರ ಮಾಡಬೇಕಂತ ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಎಂಕ್ಲೆಗ್ ದೀಪ ಒದಗಿಸ್ಕೊರ್ನ ಎಂಗಲ್ನ ಅಧ್ಯಕ್ಷರಿಗೆ ವಂದನೆ ಮಲ್ತೊಂದು ಪೂರ ಸೇರ್ದಿನಕ್ಲೆ ಪೂರ ವಂದನೆ ಮಲ್ತೊಂದು ಎಂಕ್ಲೆಗ್ ನನಲ ಆರು ಸವಲತ್ತು ದೆತ್ತು ಕೊರ್ಪೆ ಬಂತೀರ ಅದನ್ನ ದೇವೇರಿ ಎತ್ತ ಆಡು ಕೊರಿಯಾರೆ ಎಂಕಲ್ಲ ಇಲ್ಲಿ ಇಲ್ಲಡೆಗೆ ಪೂರ ಸೋಲಾರ್ ದೀಪ ಪಾಡುವೆ ಬಂತೀರ ಅದನ್ನು ಒದಗದು ಕೊರಡು ದೇವೇರಿಗೆ ಎತ್ತದು ಕೊರಡು ಬಂಡದು ಎನ್ನರಡ್ಡು ಪಾತಿರನ್ನು ಮುಗಿತು. ಹರೇಕಳ ಗ್ರಾಮ ಪಂಚಾಯತ್ ಇದರ 14ನೇ ಹಣಕಾಸು ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಲ್ಲಬೇಕಾದ 25% ಅನುದಾನದಲ್ಲಿ ಹರೇಕಳ ಗ್ರಾಮದ ಈ ನಾಗಮೂಲೆಯ ಈ ಪರಿಶಿಷ್ಟ ಕಾಲನಿಯ ಈ ಒಂದು ಪ್ರದೇಶದಲ್ಲಿ ಈ ದಿನ ಅದರ ವತಿಯಿಂದ ಹೈಮಾಸ್ ದೀಪವನ್ನು ಈಗಾಗಲೇ ಅಳವಡಿಸಿ ಅದರ ಉದ್ಘಾಟನೆಯನ್ನು ತನ್ನ ದಿವ್ಯ ಹಸ್ತದಿಂದ ನೆರವೇರಿಸಿದಂಥ ಬಾಬುರವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಆತ್ಮೀಯರಾದ ಬದ್ರುದ್ದೀನ್ರವರೇ, ಈ ವಾರ್ಡಿನ ಸದಸ್ಯರುಗಳಾದ ಅಬ್ದುಲ್ ಮಜೀದ್ರವರೇ, ಅನಿತಾ ಡಿಸೋಜರವರೇ, ಅಬೂಬಕ್ಕರ್ ಸಿದ್ದಿಕ್ರವರೇ, ಅದೇ ರೀತಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಬಶೀರ್ರವರೇ, ಸತ್ತಾರ್ರವರೇ, ಅಶ್ರಫ್ರವರೇ, ರಫೀಕ್ರವರೇ, ರಯಾನರವರೇ, ಅದೇ ರೀತಿ ಈ ಭಾಗದ ಹಿರಿಯರು ಹಲವಾರು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನು ತೊಡಗಿಸಿಕೊಂಡಿರುವಂಥ ನಮ್ಮ ಮಿತ್ರರಾದಂಥ ಆನಂದನವರವರೇ, ಅದೇ ರೀತಿ ನನ್ನ ಶಾಲೆಯ ಸಹಪಾಠಿಯು ಆತ್ಮೀಯ ಮಿತ್ರರಾದಂಥ ಕೃಷ್ಣಪ್ಪರವರೇ, ಹಿರಿಯರಾದ ಪದ್ಮಣ್ಣನವರೇ, ನನ್ನ ಮಿತ್ರರಾದಂಥ ಸಂಕಪ್ಪರವರೇ, ಅದೇ ರೀತಿ ನಮ್ಮ ಸರೋಜನಕ್ಕನವರೇ, ಅದೇ ರೀತಿ ನಮ್ಮ ಈ ಭಾಗದ ಮಾಜಿ ಉಪಾಧ್ಯಕ್ಷರಾದಂಥ ನಮ್ಮ ನೇಮಣ್ಣನವರ ಧರ್ಮಪತ್ನಿ ಯಮುನಕ್ಕನವರೇ, ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಈ ಭಾಗದ ಸಾಮಾಜಿಕ ಕಾರ್ಯಕರ್ತರು ಬಂಧುಗಳೇ, ಈ ಹರೇಕಳ ಗ್ರಾಮ ಪಂಚಾಯತ್ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ 10-15 ವರ್ಷಗಳಿಂದ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಅದೇ ರೀತಿ ನಾಗಮೂಲೆ ಈ ಪ್ರದೇಶವು ಕೂಡ ಈ ಹಿಂದೆ ಭಾಳಷ್ಟು ಹಿಂದುಳಿದ ಪ್ರದೇಶವಾಗಿತ್ತು. ಈ ಭಾಗಕ್ಕೆ ರಸ್ತೆ ಇರಲಿಲ್ಲ, ದಾರಿ ಇರಲಿಲ್ಲ, ಅದೇ ರೀತಿ ದೀಪ ಇಲ್ಲಿ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಭಾಗದ ಅಭಿವೃದ್ಧಿಗಾಗಿ ಈ ಭಾಗದ ನಮ್ಮ ಶಾಸಕರು ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಇಲ್ಲಿಗೆ ರಸ್ತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಒಂದು ಅಗತ್ಯ ಬೇಕಾಗಿರುವಂಥ ಒಂದು ದೈವಸ್ಥಾನ ಕೂಡ ಈ ಭಾಗದಲ್ಲಿ ಇದೆ. ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಥ ಮೆಟ್ಟಿಲುಗಳನ್ನು ಕೂಡ ಸನ್ಮಾನ್ಯ ಶಾಸಕರು ಈ ಭಾಗಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಬೇರೆ ಬೇರೆ ಇಲ್ಲಿ ಕೆಲಸಗಳು, ಅದು ಮನೆಗಳಿರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಕ್ಕೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅದು ರಾಜ್ಯ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಅವರಿಗೆ ಒಂದು ಅತ್ಯಂತ ಹೆಚ್ಚು ಅನುದಾನ ಈಗಾಗಲೇ ಸರ್ಕಾರ ಕೂಡ ಪಂಚಾಯತ್ ಕೂಡ ಸರ್ಕಾರ ಕೂಡ ಮೀಸಲಿಡ್ತದೆ. ಆ 25% ಅನುದಾನದಲ್ಲಿ ಆಯಾ ಗ್ರಾಮದಲ್ಲಿ ಎಲ್ಲಿ ಅವರ ಪ್ರದೇಶ ಅಭಿವೃದ್ಧಿ ಆಗಬೇಕು. ಯಾಕಂತ ಹೇಳಿದರೆ ಇದಕ್ಕೆ ಕಾರಣ ಕೂಡ ಇದೆ. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಬಹಳಷ್ಟು ಹಿಂದುಳಿದವರಾಗಿ ಇರಬಾರ್ದು. ಅವರು ಕೂಡ ಸಮಾಜದಲ್ಲಿ ಮುಂದುವರಿದುಕೊಂಡು ಬೇರೆ ಸಮಾಜದ ಜೊತೆ ಅವರು ಕೂಡ ಬೆರೆತುಕೊಂಡು ಅವರಿಗೆ ಕೂಡ ಸಮಾಜದಲ್ಲಿ ಗೌರವ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಅದು ಸರ್ಕಾರ ಅದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸಿಕೊಡುವುದು. ಅದನ್ನು ಒದಗಿಸಿಕೊಟ್ಟಂಥ ಅನುದಾನವನ್ನು ಅವರಿಗೆ ಮೀಸಲಿಟ್ಟು ಅವರ ಕಾಲಬುಡಕ್ಕೆ ತಲುಪಿಸುವಂಥ ಒಂದು ಕೆಲಸದ ಜವಾಬ್ದಾರಿ ಆಯಾಯ ಗ್ರಾಮ ಪಂಚಾಯತ್ನದ್ದು ಮತ್ತು ಜಿಲ್ಲಾಡಳಿತದ್ದು ಅದು ಆಗಿರಬೇಕಾಗ್ತದೆ. ಅದನ್ನು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ಏನಂತ ಹೇಳಿದರೆ ಈಗಾಗಲೇ ಇಲ್ಲಿ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ದಾರಿದೀಪ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರ ಆಗಿರ್ಬೋದು, ಸರ್ಕಾರ ಕೊಡ್ಬೋದು ಅಥವಾ ಪಂಚಾಯತ್ ಕೊಡ್ಬೋದು, ಯಾರೇ ಕೊಡ್ಬೋದು. ಅದನ್ನು ಉಳಿಸುವಂಥ ಕೆಲಸ ಆಯಾಯ ಭಾಗದ ಜನರು ಮಾಡಬೇಕು. ಆ ಜನರು ಮಾಡಿದಾಗ ಮತ್ತು ತಾವು ಕೂಡ ಒಗ್ಗಟ್ಟಿನಿಂದ ಇದ್ದುಕೊಂಡು ಪಂಚಾಯತ್ನಲ್ಲೂ ಕೂಡ ತಮಗೆ ಬೇಕಾದಂಥ ಸವಲತ್ತುಗಳನ್ನು ಪಡೆಯಲು ತಾವು ಕೂಡ ಪ್ರಯತ್ನ ಮಾಡಬೇಕು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈ ಕಾನೂನಿನ ಅಡೆತಡೆಗಳು ಇರ್ತದೆ. ಮನೆಗಳನ್ನು ಒದಗಿಸುವಾಗ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಏನಂತ ಹೇಳಿದರೆ ನಿಮಗೆ ಮನೆಗಳು ಸಿಗಬೇಕಾಗ್ತದೆ, ಡಾಕ್ಯುಮೆಂಟ್ಸಿನ ಕೆಲವೊಂದು ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ಬೇಕಾದಂಥ ಏನು ಕಾನೂನಿಗೆ ಅನುಗುಣವಾಗಿ ತಾವು ಕೂಡ ಅದನ್ನು ಹೊಂದಿಸಿಕೊಂಡು ತಾವು ಹೋಗಬೇಕು. ಅದಕ್ಕೆ ಬೇಕಾದಂಥ ಒಂದು ಇದನ್ನು ಮಾಡಿಕೊಂಡು ಪಂಚಾಯತ್ನಿಂದ ಏನು ಸಿಗಬೇಕು, ಸರ್ಕಾರದಿಂದ ಏನು ಸಿಗಬೇಕು, ಅದನ್ನು ತಮಗೆ ಸಿಗದಿದ್ದರೆ ತಮಗೆ ಏನು ಸಿಗಬೇಕಾಗ್ತದೆ ಅದನ್ನು ಕೇಳಿಕೊಂಡು ಪಡೆಯುವಂಥ ಜವಾಬ್ದಾರಿ ನಿಮ್ಮೆಲ್ಲರದ್ದು, ನಿಮ್ಮದು.
ಆ ನಿಟ್ಟಿನಲ್ಲಿ ಈ ಒಂದು ಭಾಗ ಇನ್ನೂ ಕೂಡ ಅಭಿವೃದ್ಧಿ ಆಗಲಿಕ್ಕಿದೆ. ಅದು ಖಂಡಿತವಾಗಿ ಈಗಾಗಲೇ ಸೋಲಾರ್ ಮನೆಗೆ ನಿಮಗೆ ಸಿಗಬೇಕಾದಂಥ ಒಂದು ಅನುದಾನದಲ್ಲಿ ಈ ಭಾಗದ ಪ್ರತಿಯೊಂದು ಮನೆಗೆ ಕೂಡ ಗ್ರಾಮ ಪಂಚಾಯತ್ನಿಂದ ಸೋಲಾರ್ ಲೈಟನ್ನು ಪ್ರತಿಯೊಂದು ಮನೆಗೆ ಕೂಡ ಅಳವಡಿಸುವಂಥ ಕೆಲಸವನ್ನು ಅರೆಕಳ ಗ್ರಾಮ ಪಂಚಾಯತ್ ಮತ್ತು ಆ ವಾರ್ಡಿನ ಸದಸ್ಯರು ಮಾಡ್ತೇನೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅನುದಾನವನ್ನು ಕೂಡ ಈಗಾಗಲೇ ಮೀಸಲಿಟ್ಟಿದ್ದಾರೆ ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರು ಹೇಳಿದರು. ಆ ನಿಟ್ಟಿನಲ್ಲಿ ಆ ಕೆಲಸ ಕೂಡ ಆಗಬೇಕಾಗಿದೆ. ಆಗದಿದ್ದರೆ ನೀವು ಅದನ್ನು ಕೊಡಿ. ಆ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಒಂದು ನೇತೃತ್ವವನ್ನು ವಹಿಸಿದವರು ಪಂಚಾಯತ್ನಲ್ಲಿ ಹೋಗಿ ಅಧ್ಯಕ್ಷರ ಜೊತೆ ಅಥವಾ PDO ಜೊತೆ ಚರ್ಚಿಸಿಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ನೀವು ಒಗ್ಗಟ್ಟಿನಿಂದ ಅದನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಈ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ಅನುದಾನವನ್ನು ಒದಗಿಸಿದಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ಎಲ್ಲ ಸರ್ವ ಸದಸ್ಯರಿಗೆ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.